ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಅಕ್ಕಿ ಕೊಡುವುದಾಗಿ ಹೇಳಿದ ಮಾತಿನಂತೆ ಅಕ್ಕಿ ಕೊಡಿ, ನೀವು ಹೇಳಿದ್ದನ್ನು ಅನುಷ್ಠಾನ ಮಾಡಿ ಅಂತ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ಅಕ್ಕಿ ವಿತರಿಸುವ ಬಗ್ಗೆ ಕೇಂದ್ರ ಸರ್ಕಾರ ಕೊಡುವುದಿಲ್ಲ ಅಂತ ಹೇಳಿ ಕೇಂದ್ರದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಕೊಡುವುದಿಲ್ಲ ಅಂತ ಆರೋಪಿಸುವುದಾದ್ರೆ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರವನ್ನ ಕೇಳಿ 10 ಕೆಜಿ ಅಕ್ಕಿ ಕೊಡುವ ಯೋಜನೆಯನ್ನ ಘೋಷಿಸಿದ್ದೀರಾ ಅಂತ ಶಾಸಕರು ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಆಕ್ಷನ್ ಇಲ್ಲದಂಥ ಸಂದರ್ಭದಲ್ಲಿ ಅಕ್ಕಿ ಈಗ ಕೊಡಲಿಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೊಡ್ಬೋದು. ನೀವು ಹಣ ಕೊಡ್ತೀರಿ ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ ಅಕ್ಕಿಯ ವ್ಯವಸ್ಥೆಗಳು ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಕೊಡಲಿಕ್ಕಾಗಲ್ಲ. ಬಟ್ ನೀವು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಾಗ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತದೆ ಅಂತ ಹೇಳುವಂಥದ್ದು ಗ್ರಹಿಸಿಕೊಂಡು ನೀವು ವೇದಿಕೆಯಲ್ಲಿ ಭಾಷಣ ಬಿಟ್ಟಿದ್ದ ಇಲ್ಲ? ವೇದಿಕೆಯಲ್ಲಿ ನಿಂತು ಭಾಷಣ ಬೀಗುವಾಗ ಹೇಳಬೇಕಿತ್ತು, ಕೇಂದ್ರ ಕೊಟ್ಟರೆ ನಾವು ಕೊಡ್ತೀವಿ, ಇಲ್ಲದ್ರೆ ಕೊಡಲ್ಲ. ಹಾಗಾದರೂ ಹೇಳಬೇಕಿತ್ತಲ್ಲ. ಕೊಡುವಾಗ ಕೇಂದ್ರವು ಯಾವುದೂ ಇಲ್ಲ ನಾವು ಕೊಡ್ತೇವೆ ಅಂತ ಹೇಳಿ ಇವತ್ತು ಕೇಂದ್ರದ ಜನರಿಗೆ ನಾಯಕರಿಗೆ ಬೆರಳು ತೋರಿಸುವಂಥ ಕೆಲಸ ಕಾರ್ಯಗಳು ಮಾಡ್ತೀರಿ. ಏನು ಜನರು ಯಾರು ಅರ್ಥ ಮಾಡಿದ್ರೆ ಜನರು ಏನು ಯಾರಿಗೂ ಅರ್ಥ ಆಗಲ್ವಾ? ಜನರು ಯಾರೂ ಇಲ್ಲಿ ರಾಹುಲ್ ಗಾಂಧಿ ಇಲ್ಲ, ಜನರು ಯಾರೂ ಇಲ್ಲಿ ರಾಹುಲ್ ಗಾಂಧಿಗಳಲ್ಲ. ಎಲ್ಲರಿಗೂ ಅರ್ಥ ಆಗತ್ತೆ. ರಾಹುಲ್ ಗಾಂಧಿಗೆ ಅರ್ಥ ಆಗಲ್ಲ ಬಿಟ್ಟರೆ ಯಾರೂ ರಾಹುಲ್ ಗಾಂಧಿಗಳಿಲ್ಲ, ಎಲ್ಲರಿಗೂ ಅರ್ಥ ಆಗತ್ತೆ. ಹಾಗಾಗಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ಕಿಗಾಗಿ ಹೋರಾಟ ಮಾಡೋದು, ಅಲ್ಲಿ ಬಂಟ್ವಾಳದಲ್ಲಿ ಹೋರಾಟ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ರಮಾನಾಥ್ ರೈ ಅವರು ಸಿದ್ಧತೆ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ನಾಯಕರು ಇಡೀ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ದಯವಿಟ್ಟು ನಾನು ಹೇಳುವಂಥದ್ದು, ನೀವು ಹೇಳಿದಂಥ ಮಾತನ್ನು ನೀವು ಅನುಷ್ಠಾನ ಮಾಡಿ. ನೀವು ಕೇಂದ್ರ ಕೊಡ್ತದೋ ಛತ್ತೀಸ್ಗಢ ಕೊಡ್ತದೋ ಇದು ಯಾವುದನ್ನು ನೀವು ಜನರ ಹತ್ರ ಹೇಳಿಲ್ಲ. ನೀವು ಹೇಳಿದ್ರೆ ನಾವು ಕೊಡ್ತೇವೆ 10 ಕೆಜಿ ಅಂತ. ಕೇಂದ್ರದ 5 ಕೆಜಿ ಬರ್ತದೆ, ಒಂದು ಉಳಿದ 10 ಕೆಜಿ 15 ಕೆಜಿ ಕೊಡಿ. ಇಲ್ಲ, ಕೇಂದ್ರದ 5 ಕೆಜಿ ನಿಮ್ಮ 5 ಕೆಜಿ ಒಟ್ಟಾಗಿ 10 ಕೆಜಿ ಕೊಡಿ. ಅದಾದರೂ ಕೊಡಿ. ಅದು ಕೊಡುವುದು ಬಿಟ್ಟು ಇವತ್ತು ಅಕ್ಕಿಗೆ ತಲೆಬಿಸಿ ಮಾಡಿಕೊಂಡು ಕೇಂದ್ರಕ್ಕೆ ಬೆರಳು ತೋರಿಸ್ಕೊಂಡು ಇದೆಲ್ಲ ಮಾಡುವಂಥದ್ದು ಸರಿಯಲ್ಲ. ಇದು ನೀವು ಏನೇ ನಾಟಕ ಮಾಡಿದರೂ ಜನರಿಗೆ ಅರ್ಥ ಆಗಿದೆ, ಜನರು ಅರ್ಥೈಸ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಈ ನಾಟಕ ಬಹಳ ದೊಡ್ಡ ದಿನಗಳ ಕಾಲ ಉಳಿಯಲ್ಲ.